ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಇರತಕ್ಕಂತಹದ್ದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ. ಕೇರಳದಲ್ಲಿ ವಿಧಾನಸಭೆಯ ಚುನಾವಣೆ ಹೊಸ್ತಿಲಲ್ಲಿರತಕ್ಕಂಥ ಈ ಸಂದರ್ಭದಲ್ಲಿ ಏಪ್ರಿಲ್ 6ನೇ ತಾರೀಕಿಗೆ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ. ಹಾಗಿರುವಾಗ ಕಾಸರಗೋಡಿನ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಶ್ರೀಕಾಂತ್ ಇವರ ಊರಿನಲ್ಲಿದ್ದೇವೆ. ಹೀಗಿದ್ಮೇಲೆ ನಮ್ಮ ಹಿಂದೆ ಕಾಣ್ತಕ್ಕಂಥ ಒಂದು ಮನೆ ಇದೆ. ಇದು ಶ್ರೀಕಾಂತ್ ರವರ ಮನೆ ಅಂತ ನಾವು ಭಾವಿಸಿದ್ರೆ ಅದು ಖಂಡಿತವಾಗ್ಲೂ ನೀವು ಭಾವಿಸಿರ್ತಕ್ಕಂಥದ್ದು ತಪ್ಪಾಗಿರ್ಬೋದು. ಇಲ್ಲಿವರೆಗೆ ಮಾತ್ರ ಒಂದು ವಾಹನ ಸಂಚಾರ ಬರ್ತಿರ್ತಕ್ಕಂತಹದ್ದು. ಈ ದೊಡ್ಡ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ದಾರಿ ಇದೆ. ಆ ದಾರಿಯಲ್ಲಿ ಹೋದ್ರೆ ಶ್ರೀಕಾಂತ್ ರವರ ಮನೆ ಹೇಗಿದೆ, ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಇದೆಲ್ಲವನ್ನ ಕೂಡ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಶ್ರೀಕಾಂತ್ ರವರ ಮನೆಯ ಪಕ್ಕಕ್ಕೆ ಮನೆಗೆ ಒಂದು ರೌಂಡ್ ಹೋಗ್ಕೊಂಡು ಬರೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಓಣಿಯಲ್ಲಿ ಬಂದಿರತಕ್ಕಂಥ ನಾವು ಕೆ ಶ್ರೀಕಾಂತ್ ಅವರ ಮನೆಯ ಮುಂಭಾಗದಲ್ಲಿದ್ದೇವೆ. ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ತಾಯಿ ಇದ್ದಾರೆ, ಅವರ ಮಕ್ಕಳಿದ್ದಾರೆ, ಅವರೆಲ್ಲ ತನ್ನ ಮಗ ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸುವಂಥ ನಿಟ್ಟಿನಲ್ಲಿ ಎಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದರ ಬಗ್ಗೆ ಅವರ ಮನೆಯ ಚಿತ್ರಣದ ಜೊತೆಗೆ ಅವರ ಜೊತೆಯಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಕೆ ಶ್ರೀಕಾಂತ್ ರವರ ಮನೆಯ ವಾತಾವರಣ ಹೇಗಿದೆ ಅಂತ ನಾವು ನೋಡಿ ಆಯಿತು. ಈಗ ನಮ್ಮ ಜೊತೆ ಇರತಕ್ಕಂಥವರು ಶ್ರೀಮತಿ ಯಶೋಧ. ಇವರು ಕೆ ಶ್ರೀಕಾಂತ್ ಅವರ ತಾಯಿ. ಹಾಗಿದ್ರೆ ಅವ್ರ ಜೊತೆ ಕೆಲವು ಮಾತುಗಳನ್ನು ಆಡೋಣ. ತನ್ನ ಮಗ ಕಾಸರಗೋಡು ತಾಲೂಕಿನಲ್ಲಿ ಶಾಸಕ ಅಭ್ಯರ್ಥಿಯಾಗಿ ಈಗಾಗಲೇ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 6ನೇ ತಾರೀಕಿಗೆ ಚುನಾವಣೆ ಕೂಡ ನಡೀತಾ ಇದೆ. ಒಂದು ತಾಯಿಗೆ ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಅಂತಕ್ಕಂಥ ಒಂದು ಗಾದೆ ಮಾತಿದೆ. ಹಾಗಿದ್ಮೇಲೆ ತನ್ನ ಮಗ ಒಂದು ಸ್ಪರ್ಧಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾಯಿಯ ಒಂದು ಖುಷಿಯನ್ನ, ಸಂತೋಷದ ವಾತಾವರಣ ನಾವು ಕೇಳ್ಕೊಳ್ಳೋಣ. ಅಮ್ಮ ನಮಸ್ತೆ. ಎಂಚೊಲ್ಲರ್ ಇರಿಗೆ ಕನ್ನಡ ಪಾತ್ರೆಡೆ ಕಂಫರ್ಟೇಬಲ್ ಆಪುಂಡ ತುಳುಟು ಪಾತ್ರೆಡ ಓಕೆ. ನಮ್ಮ ಹಲವಾರು ಮಂದಿ ವೀಕ್ಷಕರೆಲ್ಲರೂ ಕೂಡ ಕನ್ನಡವನ್ನ ಕೇಳ್ತಾರೆ, ಜೊತೆಗೆ ತುಳುವನ್ನ ಕೇಳ್ತಾರೆ. ಹಾಗಿರುವಾಗ ನಾವು ಕನ್ನಡದಲ್ಲಿ ಕೆಲವು ಮಾತುಗಳನ್ನು ಅವ್ರ ಜೊತೆ ಕೇಳೋಣ. ನಿಮ್ಮ ಮಗ ಕಾಸರಗೋಡು ತಾಲೂಕಿನಲ್ಲಿ ಶಾಸಕ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ತಮಗೆ ಹೇಗೆ ಅನ್ನಿಸ್ತಾ ಇದೆ? ನಿಮಗೆ ಹೇಗೆ ಎಲ್ಲ ಅನ್ವಯಿಸುತ್ತಾ ಇದ್ದೀರಿ ನೀವು? ಒಳ್ಳೆಯದಾಗಿ ಎಲ್ಲ ತುಂಬ ಬಡತನದಲ್ಲಿ ನಾವು ಕಲಿಸಿ ಅವನನ್ನು ಉದ್ಯೋಗದಲ್ಲಿ ಹಾಕಿದ್ದು. ಅವನು ಹೀಗೆ ಹೋಗಿ ಎಲ್ಲರ ಸಹಾಯ ಎಲ್ಲ ಬೇಡಿ ಅವನು ಈಗ ಒಂದು BJP ಪಾರ್ಟಿಯಲ್ಲಿ ಸೇರಿ ಅಲ್ಲಿ ಅವನು ಕಾಸರಗೋಡಿನಲ್ಲಿ ಯಶಸ್ವಿಯಾಗಿ ಆಗಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ. ಅವನು ಆದಷ್ಟು ಒಳ್ಳೆಯ ಜನವಂದರೆ ಅಷ್ಟು ಒಳ್ಳೆಯ ಜನ. ಅವನನ್ನು ನೀವು ಎಲ್ಲರೂ ಅವನಿಗೆ ಓಟು ಎಲ್ಲ ಕೊಟ್ಟು ಅವನನ್ನು ಸಹಾಯ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಅವನಿಗೆ ಇರಲಿ ದೇವರೇ, ನಾನು ದೇವರೊಡನೆ ಪ್ರಾರ್ಥಿಸುತ್ತೇನೆ. ನೀವು ತುಂಬಾ ಸಣ್ಣ ಪ್ರಾಯದಿಂದಲೇ ಅವರನ್ನು ನೋಡ್ಕೊಂಡು ಬಂದವರು, ನೀವೇ ಬೆಳೆಸಿರ್ತಕ್ಕಂಥವ್ರು ಅವರನ್ನ. ಆರಂಭದ ದಿನಗಳಲ್ಲಿ ಒಂದು ನಾಯಕತ್ವದ ಗುಣ ಅಂತಕ್ಕಂಥದ್ದು ಶ್ರೀಕಾಂತ್ ಅವರಲ್ಲಿ ಇತ್ತ ನೀವು ನೋಡಿದ ಮಟ್ಟಿಗೆ? ಅವನಲ್ಲಿ ಇತ್ತು. ಅಲ್ಲಿ ಅವನ ಅಕ್ಕನ ಮನೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದ. ಇಲ್ಲಿ ಕಷ್ಟ ಆಗ್ತದಂತ ಅಲ್ಲಿ ಹೋಗಿ ಕಡಮರಿನಲ್ಲಿ ಹೋಗಿ ಅವನು ಕೆಲವರೆಲ್ಲ BJP ಪಾರ್ಟಿಯಲ್ಲಿ ಸೇರಿದ್ದಾರೆ. ಅವರೊಟ್ಟಿಗೆ ಇವನು ಕೂಡ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ದ. ಹೋಗಿ ಮತ್ತೆ ಈಗ ಅವನು ಕಲ್ತದ್ದು ವಕೀಲ ಭಾಗ. ಈಗ ಮಾತ್ರ BJPಯಲ್ಲಿ ಅದರಲ್ಲಿ ಕೂಡ ಇದ್ದಾನೆ. ಈಗ BJP ಪಾರ್ಟಿಯಲ್ಲಿ ತುಂಬ ಇದು ಎಲ್ಲ ಭಾಷಣ ಎಲ್ಲ ಮಾಡಿ ಎಲ್ಲ ಹುಷಾರಾಗಿದ್ದಾನೆ. ಎಲ್ಲರೂ ಹೇಳ್ತಾರೆ ಅವನು ಒಳ್ಳೆಯ ಮಗ ಅಂತ. ನಾನು ಕೂಡ ನನ್ನ ಮಗನನ್ನು ಅಷ್ಟು ಒಳ್ಳೆಯಾಗಿ ಪ್ರೀತಿಯಲ್ಲಿ ಸಲಹಿದ್ದೇನೆ ಅವನನ್ನು. ಈಗ ನೀವು ಆರಂಭದ ದಿನಗಳಲ್ಲಿ ಶ್ರೀಕಾಂತ್ ರವರು ಪಕ್ಷ ಅವರಿಗೆ ಒಂದು ಅಧಿಕಾರವನ್ನ ಅಥವಾ ಒಂದು ಸ್ಪರ್ಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಯಾಗಿ ಸೂಚಿಸ್ತದೆ. ಆ ಸಂದರ್ಭದಲ್ಲಿ ನಿಮ್ಮ ಜೊತೆ ಬಂದು ಹೇಳಿದ್ರ, ಅಮ್ಮನ ಜೊತೆ ಬಂದು ಹೇಳಿದ್ರ, ನನಗೆ ಪಕ್ಷ ಈ ಸರ್ತಿ MLA ಸೀಟನ್ನು ಕೊಟ್ಟಿದೆ, ನಾನಿನ್ನು ಪಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳುವಂಥ ವಿಚಾರ ಏನಾದರೂ ಹೇಳಿದ್ರೆ ನಿಮ್ಮ ಜೊತೆ? ಹೇಳಿದ್ದಾನೆ. ಪಕ್ಷ ವಿಸರ್ಜನೆಯಲ್ಲಿ ಅವನು ನನ್ನನ್ನು ಗೆಲ್ಲಿಸಬೇಕು ಅಂತ ಹೇಳಿದ್ದಾನೆ. ಎಲ್ಲರೂ ಬೇಡಿಕೊಳ್ಳುತ್ತೇನೆ ಅಮ್ಮ, ನಾನು ನಿಮ್ಮ ಒಂದು ಆಶೀರ್ವಾದ ನನಗೆ ಬೇಕಮ್ಮ ಅಂತ ಕೂಡಲೂ ಹೇಳಿದ್ದಾನೆ.
ಈಗ ನೀವು ಹೇಳಿರುವ ಪ್ರಕಾರ ಶ್ರೀಕಾಂತ್ರವರು ಈ ಬಾರಿಯ ಚುನಾವಣೆಯಲ್ಲಿ ಗೆದ್ರೆ ನೀವು ಅವರಿಗೆ ಯಾವ ರೀತಿಯ ಕಿವಿ ಮಾತನ್ನು ಕೊಡ್ತೀರಾ? ಈ ತಾಲೂಕಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸುಮಾರು ವರ್ಷದಿಂದ ಇಲ್ಲಿ ಬಂದು ನೆಲೆಸ್ಕೊಂಡಿದ್ದೀರಾ, ಏನೆಲ್ಲ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಿಮ್ಮ ಪ್ರಕಾರ ಇದೆ? ಶ್ರೀಕಾಂತ್ರವರಿಗೆ ಏನು ಹೇಳಬೇಕು ಅಂತಿದ್ದೀರಾ ನೀವು ಅಮ್ಮನಾಗಿ? ಶ್ರೀಕಾಂತನಿಗೆ ಒಳ್ಳೆಯ ಹೆಸರು ಕೊಡಬೇಕು. ಮತ್ತು ಕಾಸರಗೋಡಿನಲ್ಲಿ ಒಂದು ಆಸ್ಪತ್ರೆ ಮತ್ತೊಂದು ಶಾಲೆ ಎಲ್ಲ ಮಾಡಿಸಿಕೊಡ್ಬೇಕು. ಒಳ್ಳೆಯದಾಗಿ ಅವರನ್ನೆಲ್ಲ ನೋಡಿಕೊಳ್ಳುತ್ತಾ ಬರುತ್ತಾನೆ. ನನ್ನ ಮಗ ಅಷ್ಟು ತುಂಬ ಕಷ್ಟ ಬಂದರೆ ಅಷ್ಟು ಕಷ್ಟದಲ್ಲಿ ನಾವು ಕಲಿಸಿಕೊಟ್ಟದ್ದು ಅವನನ್ನು. ಈಗ ಪಾಪ ಎಲ್ಲರ ಎದುರಿಗೆ ಹೆಸರು ಪಡೆದ ಮಗ ಅವನು. ಈಗ ಬಡತನದಲ್ಲಿ ಕಲಿಸಿ ಈಗ ಎಲ್ಲರ ಇದರಲ್ಲಿ ಕೆಲಸ ಪಡೆಯುತ್ತಾನೆ ಅವನು. ಎಸ್ ವೀಕ್ಷಕರೇ, ಇದು ಕೆ ಶ್ರೀಕಾಂತ್ ಅವರ ತಾಯಿ ಯಶೋಧರವರು ಹೇಳಿರ್ತಕ್ಕಂಥ ಮಾತುಗಳು. ತನ್ನ ಮಗ ಈ ಬಾರಿ ಗೆಲ್ಲಬೇಕು, ಹಲವಾರು ವರ್ಷಗಳಿಂದ ಈ ಒಂದು ಪರಿಸರದಲ್ಲಿ ನಾನು ಇದ್ದು ಮತದಾನವನ್ನು ಮಾಡಿದ್ದೇನೆ, ಈ ಒಂದು ಪರಿಸರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಶಾಲೆ ಹಾಗೂ ಅದ್ಭುತವಾಗಿ ಒಂದು ಆಸ್ಪತ್ರೆಯ ನಿರ್ಮಾಣವಾಗಬೇಕು, ಅದು ನನ್ನ ಮಗ ಗೆದ್ದರೆ ಖಂಡಿತವಾಗ್ಲೂ ಅವನ ಜೊತೆ ನಾನು ಮಾಡಿಸ್ತೇನೆ ಹೇಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೊಂದು ಈ ಒಂದು ತಾಲೂಕಿಗೆ ಬೇಕಾಗಿರ್ತಕ್ಕಂಥ ಅತ್ಯಂತ ಅವಶ್ಯಕತೆಯ ಒಂದು ವಿಚಾರ. ಇದು ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಅವರಿಗೆ ನಮ್ಮ ಕಹಳೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಜೊತೆ ಇರತಕ್ಕಂಥವರು ಕೆ ಶ್ರೀಕಾಂತ್ ಇವರ ಧರ್ಮಪತ್ನಿ ಕಮಲಶ್ರೀ ಅವರು. ಅವ್ರ ಜೊತೆ ಕೆಲವು ವಿಚಾರಗಳನ್ನು ಈಗ ಮಾತಾಡುವಂಥ ಸಂದರ್ಭ. ಮೇಡಮ್ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ. ಮೊದಲಿಗೆ ಈಗ ಏನು ಪ್ರಶ್ನೆ ಅಂತ ಹೇಳಿದರೆ, ಸಾಕಷ್ಟು ದಿನಗಳಿಂದ ಕಾಸರಗೋಡು ತಾಲೂಕಿನಲ್ಲಿ ತಮ್ಮ ಗಂಡನಿಗೆ ಒಂದು ಪಕ್ಷ ಒಂದು ಟಿಕೆಟನ್ನು ಕೊಟ್ಟು ಸ್ಪರ್ಧಿಸುವ ನಿಟ್ಟಿನಲ್ಲಿ ಅವರನ್ನು ಆಯ್ಕೆ ಮಾಡಿಕೊಟ್ಟಿದೆ. ಸೊ ಗೆಲ್ಲುವಂತಹ ಒಂದು ಉತ್ಸಾಹದಲ್ಲಿ ಕೂಡ ಆ ಫೀಲ್ಡನ್ನು ಮಾಡ್ತಾ ಇದ್ದಾರೆ, ಕಾರ್ಯಕರ್ತ ಬಂಧುಗಳ ಜೊತೆ ಸುತ್ತಾಡ್ತಾ ಇದ್ದಾರೆ. ಹಾಗಿರುವಾಗ ಹಲವಾರು ವರ್ಷಗಳಿಂದ ನೀವು ಅವ್ರ ಜೊತೆ ದಾಂಪತ್ಯ ಜೀವನವನ್ನು ನಡೆಸಿರ್ತಕ್ಕಂಥವ್ರು, ತಮಗೆ ಹೇಗೆ ಅನ್ನಿಸ್ತಾ ಇದೆ ತಮ್ಮ ಗಂಡನಿಗೆ ಈ ಬಾರಿ ಕಾಸರಗೋಡಿನಲ್ಲಿ ಟಿಕೆಟ್ ಸಿಕ್ಕಿರುವ ಖುಷಿ? ಮಗಳೇ ಓಟಿಗೆ ಹೋಗ್ತಾನೆ ಎಂಕ್ಲೆ ಬಾರಿ ಖುಷಿ ಆಗುಂಡು. ಈ ಪಕ್ಷಕ್ಕೆ ಪಡತ್ತೆ ಮಗಳು ಬೇರೆ ಸುಮಾರು ಭಂಗ ಮಾಡ್ತಿದ್ದಾರೆ. ಐನ ತಾರ ಸೀಟ್ ತಿಕ್ಕದುಂಡು ಇತ್ತೆ ಇದೆಲ್ಲ ಓಟ್ ಪಾಡ್ತು ಮೇರೆ ಗೆಲ್ಪಾಡೋದು ಮಣ್ಪೇನು. ಎಸ್ ವೀಕ್ಷಕರೇ, ಇದುವರೆಗೆ ನಮ್ಮ ಜೊತೆ ಮಾತಾಡಿರ್ತಕ್ಕಂಥವರು ಕೆ ಶ್ರೀಕಾಂತ್ ಇವರ ಧರ್ಮಪತ್ನಿ. ಇವರಲ್ಲಿ ಮಾತು ಕಡಿಮೆ, ಆದರೆ ಶ್ರೀಕಾಂತ್ರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಾಗ ಮನೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಮನೆಯ ಪೂರ್ತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಕ್ಕಂಥವ್ರು. ಅಂದರೆ ಮನೆಯ ವಿಚಾರಗಳನ್ನು ಕಮಲಶ್ರೀ ಅವರು ನೋಡಿಕೊಂಡ್ರೆ ಹೊರಗಿನ ಸಮಾಜದ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಶ್ರೀಕಾಂತ್ರ ಅನ್ನೋದಕ್ಕೆ ಅವರಿಗೆ ಮತವನ್ನು ಕೊಡಬೇಕು ಅಂತ ಕಮಲಶ್ರೀ ಅವರು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಕೇರಳದ ಕಾಸರಗೋಡಿಗೆ ಬಂದು NDA ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ಶ್ರೀಕಾಂತ್ ಇವರ ಮನೆಯ ಪರಿಸ್ಥಿತಿ, ಅವರ ಅಮ್ಮ ಮಾತಾಡಿದ್ದಾರೆ, ಜೊತೆಗೆ ಅವರ ಧರ್ಮಪತ್ನಿ ಮಾತಾಡಿದ್ದಾರೆ. ಹಾಗಿದ್ಮೇಲೆ ಇಷ್ಟು ಸರಳತೆಯ ಜೀವನವನ್ನು ನಡೆಸಿಕೊಂಡಿರ್ತಕ್ಕಂಥ ಇವರು ಸಮಾಜದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮತಕ್ಕೂ ಕೂಡ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅನ್ನೋದಕ್ಕೆ ಅವರಲ್ಲಿರ್ತಕ್ಕಂಥ ಸರಳತೆಯೇ ಸಾಕ್ಷಿ. ಹಾಗಿದ್ರೆ ಇಷ್ಟೆಲ್ಲ ಸರಳತೆಗಳನ್ನು ನಾವು ಇಲ್ಲಿ ನೋಡಿಕೊಂಡಾಗಿದೆ. ಈಗಾಗಲೇ ನಾಮಿನೇಷನ್ ಕೂಡ ಕೊಟ್ಟಾಗಿದೆ. ಹಾಗಿದ್ರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರ್ಬೋದು, ಅವರ ಆಸ್ತಿಗಳು ಎಷ್ಟಿರ್ಬೋದು, ಇದೆಲ್ಲದನ್ನು ಕೂಡ ನಾವು ಚೆಕ್ ಮಾಡಬೇಕು. ಕೇವಲ ಎದುರು ಇರ್ತಕ್ಕಂಥದ್ದನ್ನು ಮಾತ್ರ ಅಲ್ಲ, ಒಳಭಾಗದಲ್ಲಿ ಅವರ ಆಸ್ತಿ ಚರಾಸ್ತಿಗಳು ಹೇಗಿದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಕಾಸರಗೋಡಿನ NDA ಅಭ್ಯರ್ಥಿ ಕೆ ಶ್ರೀಕಾಂತ್ ಅವರ ಬಗ್ಗೆ, ಅವರ ಸರಳತೆಯ ಬಗ್ಗೆ, ಅವರ ಮನೆಯ ವಾತಾವರಣದ ಬಗ್ಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ವರದಿಯನ್ನು ನೋಡ್ಕೊಂಡು ಬಂದ್ವಿ. ಈಗ ನಾವು ನೇರವಾಗಿ ಮಾತಾಡೋದಿದ್ರೆ ಕೆಲವೊಂದು ವಿಚಾರಗಳನ್ನು, ರೆಕಾರ್ಡ್ಸ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ಮಾತಾಡಬೇಕಾಗುತ್ತೆ. ಅವರು ನಾಮಿನೇಷನ್ನಲ್ಲಿ ಫೈಲಿಗೆ ಕೊಟ್ಟಿರ್ತಕ್ಕಂತಹ ಆ ಒಂದು ಫೈಲ್ ನಮ್ಮ ಕೈಯಲ್ಲಿದೆ. ನಾವು ಹೇಳಿರ್ತಕ್ಕಂಥ ವಿಚಾರಗಳು ಕೇವಲ ಬಾಯಿ ಮಾತಿಗೆ ಮಾತ್ರ ಆಗಿತ್ತಾ ಅಥವಾ ನಿಜವಾಗ್ಲೂ ಅವ್ರು ಕೊಟ್ಟಿರ್ತಕ್ಕಂಥ ನಾಮಿನೇಷನ್ ಫೈಲಲ್ಲಿ ಅದೇ ಥರ ಇದೆಯಾ ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ನಾವು ನೋಡ್ಕೊಂಡು ಹೋಗೋಣ ಈ ಸಂದರ್ಭ. ಆ ಶ್ರೀಕಾಂತ್ ಕೆ ಅವರು ಸನ್ ಆಫ್ ವಾಸುದೇವ ಅವರ ಮಗ. ಅವರು 45 ವರ್ಷ ಅವರಿಗೆ ಈ ಸಂದರ್ಭದಲ್ಲಿ. ಶಿವಪ್ರಸಾದ್ ನಿಲಯಂ ಬೇಕಲ್. ಹಾಗೂ ಇವರ ಸಂಪೂರ್ಣವಾಗಿರ್ತಕ್ಕಂಥ ಫೈಲನ್ನು ನಾವೀಗ ನೋಡಿಕೊಂಡು ಹೋದರೆ ಎಲ್ಲ ಇದೆ. ನಮಗೆ ಬಹಳ ಮುಖ್ಯವಾಗಿ ಅವರೊಟ್ಟಿಗೆ ಎಷ್ಟು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇರ್ಬೋದು, ಎಷ್ಟು ಅವರು ಆಸ್ತಿಗಳನ್ನು ಮಾಡಿಟ್ಟಿರ್ಬೋದು ಅಂತಕ್ಕಂಥ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲಿ ಉದ್ಭವ ಆಗ್ತಕ್ಕಂತಹದ್ದು ಸರ್ವೇ ಸಾಮಾನ್ಯ. ಒಂದು MLA ಕ್ಯಾಂಡಿಡೇಟ್ ಒಂದು ಸ್ಪರ್ಧೆಯನ್ನು ಮಾಡಬೇಕಿದ್ರೆ ಸಾಕಷ್ಟು ಹಣಗಳು ಅವ್ರ ಜೊತೆ ಇರ್ಬೋದು ಅಂತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ತಲೆಯಲ್ಲಿ ಬರ್ತಕ್ಕಂಥ ವಿಚಾರಗಳು. ಸೊ ಹಾಗಾಗಿ ನಾನು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಲೀಸ್ಟನ್ನು ತೆಗೆದಿದ್ದೀನಿ. ಅವರ ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂತಹ ಬ್ಯಾಂಕ್ ಬ್ಯಾಲೆನ್ಸ್ ಲೀಸ್ಟ್ ಇದು. ಅವರದ್ದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ SBI ಉದುಮಾ ಬ್ರ್ಯಾಂಚಲ್ಲಿ SB ಅಕೌಂಟ್ ಇದೆ. ಅದರಲ್ಲಿ ಅವರ ಬ್ಯಾಂಕ್ ಬ್ಯಾಲೆನ್ಸಿಗೆ ಇರ್ತಕ್ಕಂಥದ್ದು 1669 ರೂಪಾಯಿ ಮಾತ್ರ. ಇದನ್ನು ನೀವು ನಂಬ್ತಿರಲ್ವ ಗೊತ್ತಿಲ್ಲ, ನೀವು ಕೂಡ ಇದನ್ನು ನೋಡ್ಬೋದು. ಜೊತೆಗೆ
ಕಾಸರಗೋಡು ಕೋಆಪರೇಟಿವ್ ಟೌನ್ ಬ್ಯಾಂಕಲ್ಲಿ ಅಲ್ಲಿ SB ಅಕೌಂಟ್ ಇದೆ. ಅದರಲ್ಲಿ 15,000 ರೂಪಾಯಿಗಳ ಬ್ಯಾಂಕ್ ಅಕೌಂಟ್ ಇದೆ. ಇಷ್ಟು ಮಾತ್ರ ಅವರ ಬ್ಯಾಂಕ್ ಅಕೌಂಟಲ್ಲಿ ಇರ್ತಕ್ಕಂತಹದ್ದು. ಮತ್ತೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಮತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ 52,000 ದುಡ್ಡು ಇರ್ತಕ್ಕಂತಹದ್ದು. ಇದು ಬಿಟ್ಟರೆ ಬೇರೆ ಯಾವುದೇ ಆಸ್ತಿಗಳಿಲ್ಲ. ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿದ್ದೀರಾ, ಇದೆಲ್ಲವೂ ಕೂಡ ಅವರ ನಾಮಿನೇಷನ್ ಫೈಲಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲೂ ಕೂಡ ಒಂದು ಪಾರದರ್ಶಕ ಆಡಳಿತವನ್ನು ತಾನು ಕೊಡಬಲ್ಲೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಾರಿ NDA ಅಭ್ಯರ್ಥಿಯಾಗಿ ಕಾಸರಗೋಡಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ ಕೆ ಶ್ರೀಕಾಂತ್ ಅವರು. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನ ಅವರಿಗೆ ಕೊಡುವುದರ ಮೂಲಕ ಕಾಸರಗೋಡಿನ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಶ್ರೀಕಾಂತ್ ಅವರ ಒಂದು ನೇರವಾಗಿರ್ತಕ್ಕಂಥ ಮಾತು. ಎಸ್ ವೀಕ್ಷಕರೇ, ಈ ದಿನದ ಕಹಳೆಯ ಸ್ಪೆಷಲ್ ಆಗಿರ್ತಕ್ಕಂಥ ರಿಪೋರ್ಟ್ನಲ್ಲಿ ಕಾಸರಗೋಡಿನ NDA ಅಭ್ಯರ್ಥಿ ಕೆ ಶ್ರೀಕಾಂತ್ ಅವರ ಬಗೆಗಿನ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ವರದಿಯನ್ನು ನೋಡ್ಕೊಂಡು ಬಂದ್ರಿ. ಹೇಗೆಲ್ಲ ತನ್ನ ಸರಳತೆಯ ಮೂಲಕ ಈ ಒಂದು ಪರಿಸರದ ಈ ಒಂದು ತಾಲೂಕಿನ ಜನರ ಮನವನ್ನು ಗೆಲ್ಲುವುದಕ್ಕೆ ಶ್ರೀಕಾಂತ್ ರವರು ಮುಂದಡಿ ಇಡ್ತಿದ್ದಾರೆ ಅನ್ನೋದರ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವರದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಿರಂತರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್.